ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಸೊ ನಿಮಗೆ ಗೊತ್ತಿರೋ ಹಾಗೆ ವಾಟ್ಸಪ್ ನಂಬರ್ ಇದೆ. ವಾಟ್ಸಪ್ ನಂಬರ್ಗೆ ಎಲ್ಲ ಡೀಟೇಲ್ಸನ್ನು ಕಳಿಸಿ. ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಯಾರೇ ಆಗಲಿ ಸ್ವಲ್ಪ ನಮ್ಮ ಕಡೆಯಿಂದ ಕಿರಿಕಿರಿ ಮಾಡಲೇಬೇಕಾಗ್ತದೆ ಕೆಲವೊಮ್ಮೆ. ಓಕೆ, ಸೊ ಕೆಲವರಿಗೆ ಒಂದು ಏನಪ್ಪ ಅಂದರೆ ಯಾರಿಗಾದರೂ ಪ್ರ್ಯಾಂಕ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿರುತ್ತೆ. ಬಟ್ ಈ ಒಂದು ಕಾರ್ಯಕ್ರಮ ಮೂಲಕ ಅವರನ್ನು ಪ್ರ್ಯಾಂಕ್ ಮಾಡ್ಬೋದು ನನ್ನ ಪ್ರಕಾರ. ಓಕೆ, ಸೊ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಚೇತನ ಶೆಟ್ಟಿ. ಸೊ ಇವ್ರ ನಂಬರ್ ಕೊಟ್ಟಿರೋದು ಪ್ರಶಾಂತ್ ಅಂತೆ. ಸೊ ಕಾನ್ಸೆಪ್ಟ್ ಏನಿಲ್ಲ, ಓವರ್ ಸ್ಪೀಡ್ ಅಂತೆ. ಓವರ್ ಸ್ಪೀಡ್ ಅದಕ್ಕಿಂತ ಮೊದಲು ಅವರಿಗೆ ಲೈಸೆನ್ಸ್ ಇಲ್ಲ. ಸೊ ಲೈಸೆನ್ಸ್ ಇಲ್ಲ ಮತ್ತು ಹೆಲ್ಮೆಟ್ ಹಾಕದೆ ಓವರ್ ಸ್ಪೀಡಾಗಿ ಡ್ರೈವ್ ಮಾಡ್ತಾರೆ. ಸೊ ಅಂಥದ್ದು ಕಾನ್ಸೆಪ್ಟ್ ಅಂತೆ. ಬಟ್ ಪ್ರಶಾಂತ್ ಅವ್ರು ಹೇಳಿದ್ದಾರೆ ಏನಾದರೂ ಮಾಡಿ ಅವರನ್ನು ಪ್ರ್ಯಾಂಕ್ ಮಾಡಿ ಬೈರಿ ಆ ಥರ ಏನಿದೆ ಹೇಳಿದ್ದಾರೆ. ನೋಡಬೇಕು, ಕಾನ್ಸೆಪ್ಟ್ ಏನಿಲ್ಲ. ಆ್ಯಸ್ ಅ ಪೊಲೀಸ್ ಕಾಲ್ ಮಾಡಬೇಕು ಅವರಿಗೆ. ಸೊ ನೋಡೋಣ ನಮ್ಮ ಚೇತನ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಬನ್ನಿ. ಚೇತನವಾ? ಎಲ್ಲಿದ್ದೀರ ಈಗ? ಯಾವುದು? ಯಾರು ಹೇಳಿ ನೀವು? ಚೇತನ ಅಲ್ವಾ? ಓಕೆ, ನಿಮ್ಮ ಹತ್ರ ಬ್ಲ್ಯಾಕ್ ಆಕ್ಟಿವ್ ಇದೆ ಅಲ್ವಾ? ಏನದು ಓವರ್ ಸ್ಪೀಡ್? ಯಾರು? ಹಲೋ, ನಾವು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇದ್ದೇವೆ. ಹೌದು ಹೌದು. ನೀವು ನಿಮ್ಮಲ್ಲಿ ಬ್ಲ್ಯಾಕ್ ಆಕ್ಟಿವ್ ಅಲ್ಲ? ಏನು ಅಷ್ಟೊಂದು ಸ್ಪೀಡ್ ಹೋಗ್ತಿದ್ದೀರಾ ನೀವು? ಹೌದು. ಯಾವುದು ಗಾಡಿನ? ಕರೆಕ್ಟ್. ಮೊನ್ನೆ ಅಷ್ಟೇ ನೀವು ತಗೊಂಡು ಹೋದ್ರಲ್ವಾ ಗಾಡಿ? ನೀವೇನು ಅಷ್ಟೊಂದು ಸ್ಪೀಡ್ ಹೋಗ್ತಿದ್ದೀರಾ? ಲೈಸೆನ್ಸ್ ಇಲ್ಲ ನಿಮ್ಮ ಹತ್ರ? ಲೈಸೆನ್ಸ್ ಇದೆಯಾ? ಮತ್ತೆ ಏನು ನೀವು ಈ ತರ ಮಾತಾಡ್ತಿದ್ದೀರಾ? ಯೂಸ್ ಮಾಡ್ತಾ ಇಲ್ಲ ಏನು ಅಂತ ಏನ್ ಮಾತಾಡ್ತಿದ್ದೀರಾ ನೀವು? ಯಾವುದು ಯಾವುದು? ಅಲ್ಲ, ನಿಮ್ಗೆ ಯಾಕೆ? ನಾವು ಬ್ರಹ್ಮವರ ಆಗ್ಲಿ ಉಡುಪಿ ಆಗ್ಲಿ, ನಾನು ಆಗ್ಲೇ ಹೇಳಿದ್ದೇನೆ ಸತೀಶ್ ಅಂತ ಸ್ಟೇಷನ್ ಇಂದ ಮಾತಾಡ್ತಿದ್ದೇನೆ. ನಿಮ್ ಗಾಡಿ ಅಲ್ಲ, ನೀವು ಹೋಗಿ ನೀವು ನಂಗೆ ಗೊತ್ತಿಲ್ಲ. ನೀವು ಹೆಲ್ಮೆಟ್ ಹಾಕ್ಲೇಬೇಕು. ಹೆಲ್ಮೆಟ್, ಲೈಸೆನ್ಸ್. ವಿದೌಟ್ ಲೈಸೆನ್ಸ್ ಗಾಡಿ ಹೇಗೆ ಬಿಡ್ತೀರಾ ನೀವು? ಬೇಡ, ನೀವು ಹೆಲ್ಮೆಟ್ ನೋಡಿ ನಾನು ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಮೇ ಬಿ ಆಕ್ಸಿಡೆಂಟ್ ಆಯ್ತು, ಆವಾಗ ನಿಮ್ಗೆ ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ? ಮತ್ತೆ ಏನು ನೀವು ಈ ತರ ಮಾತಾಡ್ತೀರಾ? ಆಸ್ ಅ ಬೀಯಿಂಗ್ ಇಂಡಿಯನ್ ಸಿಟಿಸನ್ ನೀವು ಯಾವ ತರ ಮಾತಾಡ್ತೀರಾ? ಸ್ವಲ್ಪ ಮಾತಾಡೋದು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಇವ್ರೆ. ಅಲ್ಲ, ಸಾರಿ ಅಲ್ಲ, ನಿಮ್ಗೆ ನಿಮ್ಮ ಎಲ್ಲ ಕಂಪ್ಲೀಟ್ ಡೀಟೇಲ್ ಇಲ್ಲಿ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಪ್ರಕಾಶ್, ಅದು ಏನ್ ಮಾಡ್ತೀರ ಅಂದ್ರೆ ಅದನ್ನ ಇದು ಮಾಡಿ, ಸೀಸ್ ಮಾಡಿ ಗಾಡಿಯನ್ನ, ಆಯ್ತಾ? ಅದನ್ನ ಕಳಿಸಿ. ಏನ್ ಗೊತ್ತಾ, ನೀವು ಮಾತಾಡ್ಬೇಕಾದ್ರೆ ಈ ತರ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಇವ್ರೆ. ಹಲೋ, ಅಲ್ಲ ಈಗ ಏನು ತುಂಬಾ ಸೈಲೆಂಟ್ ಆಗಿಬಿಟ್ರಿ? ಹಲೋ, ಕಾಲ್ ಕಟ್ ಮಾಡಬೇಡಿ. ಕಾಲ್ ಕಟ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ಏನ್ ಗೊತ್ತಾ, ನೀವು ಹೆಲ್ಮೆಟ್ ಹಾಕಲ್ಲ, ಲೈಸೆನ್ಸ್ ಇಲ್ಲ, ಓವರ್ ಸ್ಪೀಡು. ಮೊನ್ನೆ ನೋಡಿ, ಮೊನ್ನೆ ಒಬ್ರು ಅಲ್ಲಿ ಅದು ಗೊತ್ತಿಲ್ಲ. ಓಕೆ, ಡಾಕ್ಯುಮೆಂಟ್ಸ್ ಇಲ್ಲ ಅಲ್ವಾ? ನಂಗೆ ಅದೊಂದು ಬೇಕಿತ್ತು ಕ್ಲಿಯರ್ ಮಾಡ್ಲಿಕ್ಕೆ. ಅದೇ ನಿಮ್ಮ ಹೆಸರಲ್ಲಿ ಇಲ್ಲ ಗಾಡಿ, ಅದು ಹೇಗೆ ನಿಮ್ ಜೊತೆ ಬಂತು ಅಂತ. ಮೇ ಬಿ ಫ್ರಾಡ್ ಅಲ್ವಲ್ವಾ? ಗಾಡಿ ಎತ್ಕೊಂಡು ಬಂದಿದ್ರೆ ಇಲ್ಲಲ್ಲ? ನೋಡಿ ನೀವು ಯಾವ್ದು ಗಾಡಿ ನಮ್ಗೆ ಯಾರು ಕೊಟ್ಟಿದ್ದಾರೆ ಅವರದ್ದು ಡೀಟೇಲ್ಸ್ ಕೊಡ್ತೇನೆ. ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದ್ರೆ ಕಲಿಲಿಕ್ಕೋಸ್ಕರ ತಗೊಂಡದನ್ನ ನಂಗೆ ಗೊತ್ತಿಲ್ಲ. ಡಾಕ್ಯುಮೆಂಟ್ ಇಲ್ದಿದ್ರೆ ಗಾಡಿ ಯಾಕೆ ತರ್ತೀರಿ ರೋಡ್ಗೆ? ಅಲ್ಲ, ನೀವು ಪೇರೆಂಟ್ ನಂಬರ್ ಕೊಡಿ, ಪೇರೆಂಟ್ಸ್ ಅವ್ರ ನಂಬರ್ ಕೊಡಿ. ಚೇತನ್ ಅವ್ರೆ, ಕಾಲ್ ಕಟ್ ಮಾಡಬೇಡಿ. ಇಟ್ ವಿಲ್ ಬಿ ಎ ಸೀರಿಯಸ್ ಪ್ರಾಬ್ಲಮ್. ಗಾಡಿಯನ್ನ ಅಯ್ಯಯ್ಯೋ, ಯೂಸ್ ಮಾಡಬೇಡಿ ಅಂತ ಹೇಳಿಲ್ಲ. ನೀವು ಡಾಕ್ಯುಮೆಂಟ್ಸ್ ಇಟ್ಟು ವಿತ್ ಲೈಸೆನ್ಸ್ ವಿತ್ ಹೆಲ್ಮೆಟ್ ಅನ್ನ ಬಿಡಿ ಗಾಡಿಯನ್ನ. ಯಾರು ಬೇಡ ಹೇಳ್ತಾರೆ? ಈಗ ಯಾವಾಗ ನೀವು ಹೊಸ ಗಾಡಿ ತಗೊಳ್ಳೋ ಯೋಚನೆ ಇದೆಯಾ? ಯಾವಾಗ?
ಗೊತ್ತಿಲ್ಲ ಸರ್. ನಿಮ್ಗೆ ಅದೇ ಗೊತ್ತಿಲ್ಲ ನೀವೀಗ ಹೇಳ್ತೀರಾ ಗಾಡಿ ಯೂಸ್ ಮಾಡಲ್ಲ ಅಂತ. ನಾನು ನಿಮ್ಮ ಹಿಂದೆನೆ ಬರ್ತೇನೆ ನಾನು. ಇಲ್ಲ ಇಲ್ಲ ಸರ್, ಗಾಡಿ ಹಾಳಾಗಿದೆ. ಹಾಳಾಗಿದೆ. ಏನು ಟೈರ್ ಹೋಗಿದ್ದಾ? ಅಲ್ಲ, ಅದು ಅಂದ್ರೆ ಗಾಡಿ ಮೂವ್ಮೆಂಟ್ ಇಲ್ಲ. ಓಹೋ, ನೀವು ಈ ತರ ಗಾಡಿಯಲ್ಲಿ ಹಿಡ್ಕೊಂಡು ರೋಡ್ಗೆಲ್ಲ ಬರ್ತಿರಲ್ಲ, ಯಾಕ್ರಿ ನಿಮ್ಗೆ ಬೇಕು ಗಾಡಿ? ಅಲ್ಲಿ ಮಿಡ್ಲಲ್ಲಿ ರೋಡಲ್ಲಿ ಹೋಗುವ ಗಾಡಿ ಬಂದ್ಬಿದ್ರೆ ಏನ್ ಮಾಡ್ತೀರಿ ನೀವು? ಚೇತನ್ ಅವ್ರೆ ಇದ್ದೀರಾ? ನಾನು ಸ್ಟೇಷನ್ಗೆ ಬನ್ನಿ, ನೀವು ಸ್ಟೇಷನ್ಗೆ ಬನ್ನಿ ಆಯ್ತಾ? ಯಾವಾಗ ಸರ್? ನೀವು ಯಾವಾಗ ಫ್ರೀ ಆಗ್ತೀರಾ? ನಾಳೆ ಎಷ್ಟು ಗಂಟೆಗೆ? ಬರ್ಬೇಕು ಹೇಳಿ ಸರ್, ಅದೇ ಟೈಮ್ಗೆ ಬನ್ನಿ. ಮೇ ಬಿ ನಿಮ್ಮ ಆರಲ್ಸ್ ನಾವೀಗ ಗಾಡಿಯನ್ನ ತರ್ತೇವೆ. ನೀವು ಒಂದು ಮಾಡಿ, ಓಕೆ ಪ್ರಕಾಶ್, ಅದು ಗಾಡಿ ನೀವು ತರ್ತೀರಲ್ವಾ? ಓಕೆ ಓಕೆ ಓಕೆ, ಇಲ್ಲಿ ಅಡ್ರೆಸ್ ಬಂದಿದೆ. ನೀವು ಅಲ್ಲೇ ಮನೇಲಿದೆಯಲ್ಲ ಗಾಡಿ? ಮನೇಲಿದೆಯಲ್ಲ ಗಾಡಿ? ಅದೇ ಪರ್ಕಳದಲ್ಲಿ ಎಲ್ಲಿದೆ? ಅದು ಏನ್ ಗೊತ್ತಾ, ನಿಮ್ಮ ಗಾಡಿ ಚೆಕ್ ಮಾಡ್ಲಿಕ್ಕೆ ನಂಗೆ ಸ್ವಲ್ಪ ಡೌಟ್ ಇದೆ ಆ ಗಾಡಿ ಮೇಲೆ ಆಯ್ತಾ. ನಮ್ಗೊಂದು ಕಂಪ್ಲೇಂಟ್ ಕೂಡ ಬಂದಿದೆ ಆ ಒಂದು ರೀಸನ್ಗೋಸ್ಕರ. ಮತ್ತೆ ನಿಮ್ಮ ಇದು ಫುಲ್ ಚೆಕ್ ಮಾಡುವಾಗ ನಿಮ್ಮ ಲೈಸೆನ್ಸ್ ಇಲ್ಲ, ಏನಿಲ್ಲ. ಯಾಕ್ರಿ ಇದಕ್ಕೆ? ಯಾಕೆ ಬೇಕು ನಿಮ್ಗೆ ಇದೆಲ್ಲ? ಯಾರು ಕಳ್ಸೋದು ನಿಮ್ಗೆ ಬೈಕ್ ಗಾಡಿ ಬಿಡ್ಲಿಕ್ಕೆ? ಯಾರು ಮೇಡಮ್ ಇದ್ರಾ? ಮೇಡಮ್ ಹೆಸರೇನು? ವಿನಯ ಅಂತ. ಹೌದಾ? ನಿಮ್ಮ ಪೇರೆಂಟ್ಸ್ ಅವರ ನಂಬರ್ ಕೊಡಿ. ತಂದೆ ನಂಬರ್ ಕೊಡಿ. ಯಾರದು? ನಿಮ್ಮ ಅಪ್ಪನ ನಂಬರ್ ಕೊಡಿ, ತಂದೆದ್ದು. ಪಪ್ಪ ಅದೇನು ಬಯಟಿಲ್ಲ ಏನು? ಅಮ್ಮ ಇದ್ದಾರಾ? ಅಮ್ಮಂದು ಕೊಡಿ. ಅಪ್ಪಂದು ಕೊಡಿ. ಅದು ತಂದೆಯವ್ರದ್ದು ನಂಬರ್ ಅಲ್ವಾ? ಅಂಕಲ್ಗೆ ಹೋಗ್ಲಿಕ್ಕಿಲ್ಲ? ಯಾವ್ದು ಯಾವ್ದು? ನೋಡಿ, ನಮ್ದು ಸ್ಟೇಷನ್ ನಿಮ್ಗೆ ಯಾಕ್ರಿ? ಅಲ್ಲ ಸರ್, ನಾಳೆ ಬರ್ಲಿಕ್ಕೆ ಹೇಳಿದ್ರಲ್ಲ. ಅಲ್ಲ, ನಾನು ಹೇಳ್ತೇನೆ. ನೀವು ಅರ್ಜೆಂಟ್ ಮಾಡ್ಬೇಡಿ. ಯಾಕೆ ನೀವು ಅಷ್ಟೊಂದು ಟೆನ್ಷನ್ ಆಗ್ತೀರಾ? ಪೊಲೀಸ್ ಸ್ಟೇಷನ್ ಅಂದ್ರೆ ಏನೋ ಇದಾ? ರೈಲ್ವೆ ಸ್ಟೇಷನ್. ಅಲ್ಲ, ತಪ್ಪಲ್ಲ. ನೀವು ಈಗ ತಪ್ಪಂದ್ರೆ ಹೇಗೆ ಗೊತ್ತಾ? ನೀವು ಹೆಲ್ಮೆಟ್ ಇಲ್ದಿದ್ರೆ, ಇಲ್ಲಿ ಲೈಸೆನ್ಸ್ ಇಲ್ದಿದ್ರೆ, ನೀವು ಈ ತರ ಬಿಟ್ರೆ, ಡಾಕ್ಯುಮೆಂಟ್ ಇಲ್ಲ ಹೇಳಿದ್ರೆ, ಗಾಡಿ ಸರಿ ಇಲ್ಲ ಅಂತ ಹೇಳಿದ್ರೆ, ಮತ್ತೆ ಯಾಕ್ರಿ ನಿಮ್ಗೆ ಬೇಕು ಗಾಡಿ? ಹೊರಗಡೆ ಹೋಗಲ್ಲ ಸರ್. ನೀವು ಹೊರಗಡೆ ಹೋಗಿ ಅಲ್ಲ, ಗಾಡಿ ಒಳಗೆ ಇಡಿ, ನಮ್ಗೆ ಅಗತ್ಯ ಇಲ್ಲ ಆಯ್ತಾ? ನಂಬರ್ ಕೊಡಿ. ನಾನು ನಿಮ್ಮ ತಂದೆಯವ್ರ ಹತ್ರ ಮಾತಾಡ್ತೇನೆ. ನಿಮ್ಗೆ ಜನ್ಮದಲ್ಲಿ ಗಾಡಿ ತೆಗಿಬಾರ್ದು ಆಯ್ತಾ? ಆತರ ಮಾಡ್ತೇನೆ. ನೀವು ಮಾತಾಡಿದೆಲ್ಲ ಕೇಳಲ್ಲ, ಗೊತ್ತಾಯ್ತಲ್ಲ? ಇಲ್ಲ ಸರ್, ನಾ ಹೇಳಿದ್ದಲ್ಲ, ಇನ್ನು ಆ ಗಾಡಿಯನ್ನು ಯೂಸ್ ಮಾಡಲ್ಲ. ನಾನು ರಿಪೇರಿ ಕೊಡ್ಬೇಕಂತಿದ್ದೆ, ಬಟ್ ಇನ್ನು ರಿಪೇರಿ ಸಹ ಕೊಡಲ್ಲ. ಅದನ್ನ ಅಲ್ಲೇ ಇರ್ಲಿ, ಮನೇಲೇ ಇರುತ್ತೆ. ಅಲ್ಲ, ಅದಕ್ಕೆ ಬೇಜಾರಾಗಲ್ವಾ? ಗಾಡಿಗೆ ಬೇಜಾರಾಗಲ್ವಾ? ಆದ್ರೆ ಎಂತ ಮಾಡ್ಲಿ ಸರ್, ನಾ ಆಕ್ಚುಲಿ ನಂಗೆ ಮಾರ್ಲಿಕ್ಕೆ ಇರ್ತಾ ಇಲ್ಲ, ಯಾಕಂದ್ರೆ ಗಾಡಿ ಅಂತ. ಯಾವ್ದು ಸ್ವಲ್ಪ ನಿಮ್ಮ ನೆಟ್ವರ್ಕ್ ಬ್ರೇಕ್ ಆಗ್ತಾ ಉಂಟು, ಇಲ್ಲಿ ಕರೆಕ್ಟ್ ಕೇಳ್ತಾ ಇಲ್ಲ. ಓಕೆ, ಸೊ ನಿಮ್ಮ ಬಗ್ಗೆ ತುಂಬಾ ಕೇರ್ ತಗೊಳ್ಳೋದು ನಿಮ್ಮ ತಂದೆ ಅಂತಲ್ವಾ? ಆಕ್ಚುಲಿ ನಾನು ಯಾರಿಗೂ ಗೊತ್ತಿಲ್ಲ ಅಲ್ಲ ಸರ್, ನಾನು ಗೊತ್ತಿದ್ರೆ ಏನಾದ್ರು ತಪ್ಪಂತ ಹೇಳಿ ಹೇಳ್ಬೋದಲ್ಲ. ಅಲ್ಲಲ್ಲ, ನೋಡಿ ಚೇತನ್ ಅವರೇ, ನೋಡಿ ಡಾಕ್ಯುಮೆಂಟ್ಸ್ ಒಂದಿಲ್ಲ, ನೀವು ಅಕಸ್ಮಾತ್ ಈಗ ನೀವು ಒಂದು ಗುದ್ದಿದ್ರಿ. ಅದು ನಮ್ಮ ತಪ್ಪಲ್ಲ ಸರ್, ನಂಗೆ ಗಾಡಿ ಕೊಟ್ಟವ್ರ ಹತ್ರ ಎಷ್ಟು ಸಲ ಕೇಳಿ ಯಾಕೆ ತಗೊಂಡ್ರಿ ಗಾಡಿಯನ್ನು? ನಾನ್ ಸಹ ತಗೊಂಡಲ್ಲ, ಅಂದ್ರೆ ಅಂಕಲ್ ಇದ್ದಾರೆ ಒಬ್ರು, ಅವ್ರ ಮೂಲಕ ಅವ್ರ ಮನೆಗೆ ತಂದು ಕೊಡ್ತಾ ಇದ್ದಾರೆ. ಈಗ ನಿಮ್ದು ಏಜ್ ಎಷ್ಟು ಹೇಳಿ? 24. ಓ ಗಾಡ್, 24. ತೊಂದ್ರೆ ಇಲ್ಲ, ಲೈಸೆನ್ಸ್ ಮಾಡಿ ಬಿಡ್ಬೇಕು ನೀವು ಲೈಸೆನ್ಸ್ ಯಾಕೆ ಮಾಡಲಿಲ್ಲ? ವೋಟರ್ ಐಡಿ ಆಗಿದ್ಯಾ? ಇದೆಯಾ? ಪಾನ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆಯಾ? ಮತ್ತೆ ಲೈಸೆನ್ಸ್ ಯಾಕಿಲ್ಲ ನೀವು? ಅಯ್ಯಯ್ಯೋ ದೇವ, ಈಗ ಓಲ್ಡ್ ಗಾಡಿ ಆದ್ರೆ ಲೈಸೆನ್ಸ್ ಬೇಡ ಅಲ್ಲ? ಅಲ್ಲ, ಹಾಗೆ ಅಲ್ಲ ಸರ್. ಆಕ್ಚುಲಿ ಅಂದ್ರೆ ನೆಕ್ಸ್ಟ್ ಕಾರ್ ಡ್ರೈವಿಂಗ್ ಮಾಡಿ ಮತ್ತೆ ಎರಡು ಸಹ ಒಟ್ಟಿಗೆ ಮಾಡುವ. ನೀವು ಒಂದು ಮಾಡಿ, ನೀವು ಲಾರಿ ಡ್ರೈವಿಂಗ್ ಮಾಡಿ ಮತ್ತೆ ಲೈಸೆನ್ಸ್ ಮಾಡಿ ಆಯ್ತಾ? ಸರಿ ಸರ್. ನೀವು ಈ ತರ ಮಾತಾಡಬೇಡಿ ಚೇತನ್ ಅವರೇ. ಯಾಕೆ ಗೊತ್ತಾ, ನೀವು ಒಂದು ನಾನು ಆಗ್ಲೇ ಹೇಳಿದಾಗೆ ಸಿಟಿಸನ್, ಗೊತ್ತಾಯ್ತಾ? ಒಂದು ಇಂಡಿಯಾದ ಸಿಟಿಸನ್. ಸರಿ ಸರ್, ಸಾರಿ.
ಈಗ ಏನ್ ಗೊತ್ತಾ, ನಾವು ಗಾಡಿಯನ್ನ ಸೀಸ್ ಮಾಡ್ತಾ ಇದ್ದೇವೆ ಅಷ್ಟೇ. ಇದು ಸ್ವಲ್ಪ ಇದು ಹೇಳ್ಬೇಕಾಗ್ತದೆ. ನೀವು ಒಂದು ಮಾಡಿ, ನೀವು ಒಂದು ನಾಳೆ ಬೆಳಿಗ್ಗೆ ನೀವು ಅಡ್ರೆಸ್ ಕೊಡ್ತೇನೆ. ಉಡುಪಿ ಸ್ಟೇಷನ್ ಇದೆಯಲ್ವಾ? ಉಡುಪಿ ಸ್ಟೇಷನ್ ಇದೆಯಲ್ವಾ? ಉಡುಪಿ ಚಿಟ್ಪಾಡಿ ಗೊತ್ತಾ? ಓಕೆ. ಸ್ಪಂದನ ಟಿವಿ ಗೊತ್ತಾ? ಸ್ಪಂದನ ಟಿವಿ ಓಕೆ. ಅಲ್ಲಿ ಬನ್ನಿ, ಅಲ್ಲಿ ಬಂದು ನಾನು ಸಿಗ್ತೇನೆ ನಿಮ್ಗೆ. ಹೌದು. ಓಕೆ. ಸೊ ಚೇತನ್ ಅವ್ರೆ ನಮಸ್ತೆ, ಇದು ಕಾರ್ತಿಕ್ ಅಂತ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಚೇತನ್ ಅವ್ರೆ, ಇದು ನಿಮ್ಮ ನಂಬರ್ ಕೊಟ್ಟಿರೋದು ಪ್ರಶಾಂತ್. ಓಕೆ ಓಕೆ. ಸೊ ಈಗ ನೀವು ಓವರ್ ಸ್ಪೀಡ್ ಅಂತೆ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತೆ, ಯಾಕ್ರಿ ಬೇಕು ಗಾಡಿ? ಇಂಡೈರೆಕ್ಟ್ ಆಗಿ ಈಗ ನನ್ನ ಪೊಲೀಸ್ ಕೈಯಲ್ಲಿ ಇಡ್ಲಿಕ್ಕ. ಓಕೆ, ನೀವು ಈಗ ಅಡ್ರೆಸ್ ಗೊತ್ತಾಯ್ತಲ್ವಾ? ಸೀದಾ ಗಾಡಿ ತಗೊಂಡ್ ಬನ್ನಿ ಆಯ್ತಾ? ಒಟ್ಟಿಗೆ ಗಾಡಿ ಕರೆಯುವ. ಗಾಡಿ ಹಾಳಾಗಿದ್ಯಾ? ಓಕೆ ಓಕೆ. ನಾವ್ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ, ಬೇಜಾರ್ ಮಾಡ್ಬೇಡಿ. ನಾವು ಫಿಲ್ಮ್ ಥಿಯೇಟರ್ ಅಲ್ಲಿ ಇದ್ದ, ಈಗ ಸೀದಾ ಮನೆಗೆ ನಡ್ಕೊಂಡು ಹೋಗೋ ಪ್ಲಾನ್ ಅಲ್ಲಿ. ಓಕೆ. ಅಳ್ತಾ ಹೋಗ್ತಾ ಇದ್ದೀರಾ? ಮತ್ತೆ ಕಣ್ಣಲ್ಲಿ ಇರ್ಬೋದು ಫಿಲ್ಮ್ ನೋಡುವ ಅಂತ ಹೇಳಿ ಬಂದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಎಲ್ಲ ಮೂಡ್ ಆಫ್. ಅಯ್ಯೋ ದೇವ. ಈಗ ನೀವು ಹಿಂದೆ ಬರ್ತೀರಾ? ಹಿಂದೆ ಬಂದು ನನ್ನ ಹೆಸರು ಹೇಳ್ತಾ ಫಿಲ್ಮ್ ಅನ್ನ ನೋಡಿ ಆಯ್ತಾ? ಓಕೆ. ಇಷ್ಟೆಲ್ಲ ಮಾಡಿದ್ದು ಪ್ರಾಂಕ್, ಬೇಜಾರ್ ಮಾಡಬೇಡಿ ಚೇತನ್ ಅವ್ರೆ. ಓಕೆ. ಅಂಡ್ ಹೆಲ್ಮೆಟ್ ಸ್ವಲ್ಪ ಯೂಸ್ ಮಾಡಿ, ಅಂಡ್ ಲೈಸೆನ್ಸ್ ಅನ್ನ ಆದಷ್ಟು ಬೇಗ ಮಾಡಿ. ಮಾಡ್ತಿದ್ದೀರಲ್ವಾ, ಅದು ಒಳ್ಳೇದಾಯ್ತು. ನೀವು ಹೆಲ್ಮೆಟ್ ಇಲ್ಲ ಅಂದ್ರೆ ಸ್ವಲ್ಪ ಇನ್ನೂ ಉದ್ದ ಹೋಗ್ಬೋದು. ಓಕೆ. ಸೊ ನಿಮ್ಮ ನಂಬರ್ ಕೊಟ್ಟಿರೋದು ಪ್ರಶಾಂತ್. ಓಕೆ ಓಕೆ. ಅವರನ್ನ ಸ್ವಲ್ಪ ವಿಚಾರಿಸಿ ಏನಂತ. ಓಕೆ ಓಕೆ ಓಕೆ. ಹೌದಾ? ಓಕೆ ಓಕೆ. ಬೇಜಾರ್ ಮಾಡಬೇಡಿ. ಎಸ್. ಓಕೆ ಓಕೆ ಚೇತನ್ ಅವರೇ, ಬಾಯ್ ಬಾಯ್. ಹಲೋ ನಮಸ್ತೆ. ಶ್ರೀದೇವಿಯಾ? ಮೇಡಮ್ ನಮಸ್ತೆ, ಇದು ಪ್ರಕಾಶ್ ಅಂತ. ಮೇಡಮ್ ನೀವು ಸಿಂಗಿಂಗ್ ಎಲ್ಲ ಮಾಡ್ತೀರಾ? ಯಾವ್ದ್ರಲ್ಲಿ ಮಾಡಿದ್ರಿ ಮೇಡಮ್? ಯಾವ್ದೆಲ್ಲ ಇದು ಆಲ್ಬಮ್ ಸಾಂಗಿಗೆಲ್ಲ ಸಾಂಗ್ ಹೇಳಿದ್ರಲ್ಲ, ಸಿಂಗ್ ಮಾಡಿದಿರಾ ನೀವು? ಆಲ್ಬಮ್ ಸಾಂಗ್ ಸಿಂಗ್ ಮಾಡ್ಲಿಲ್ಲ, ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾ ಮಾತ್ರನಾ? ಆರ್ಕೆಸ್ಟ್ರಾ ಮಾತ್ರ. ಕ್ಲಾಸಿಗೆಲ್ಲ ಹೋಗಿದ್ದೇನಾ? ಯಾವುದು? ಕ್ಲಾಸಿಗೆಲ್ಲ ಹೋಗ್ತಿದ್ದೆ. ಹೌದಾ ಹೌದಾ. ಓಕೆ ಓಕೆ. ಅಲ್ಲ, ನಮ್ದೊಂದು ಆಲ್ಬಮ್ ಸಾಂಗ್ ಆಗ್ತಿದೆ ಮೇಡಮ್. ಸೊ ಅದಕ್ಕೆ ನಾವು ಹುಡುಕ್ತಾ ಇದ್ದೇವೆ. ಸೊ ಅಂದ್ರೆ ನೀವು ಅಂದ್ರೆ ಮೇ ಬಿ ಎಷ್ಟು ವರ್ಷದಿಂದ ಮೇಡಮ್ ಈ ಫೀಲ್ಡ್ ಅಲ್ಲಿ? ಹೌದಾ? ಓಕೆ ಓಕೆ. ಅಂದ್ರೆ ಇವರು ಸತೀಶ್ ಅವ್ರು ಹೇಳಿದ್ರು ನಿಮ್ಮ ವಾಯ್ಸ್ ಎಲ್ಲ ಒಳ್ಳೇದಿದೆ ಅಂತೆ. ನಿಮ್ಮ ಊರಾಚೆ ಅಂದ್ರೆ ನಿಮ್ಮ ಊರಲ್ಲಿ ಪರ್ಫೆಕ್ಟ್ ಆಗಿ ನಂಗೆ ಸಾಲಿಗ್ರಾಮ ಅಲ್ಲ? ಓಕೆ ಓಕೆ. ನಮ್ಮ ಮನೆಯಲ್ಲಿ ಬ್ರಹ್ಮವರ ಮೇಡಮ್. ಬ್ರಹ್ಮವರ ಸತೀಶ್ ಇದ್ದಾರಲ್ಲ, ಗೊತ್ತಿಲ್ವಾ? ಓಕೆ ಓಕೆ. ಅದು ನಮ್ ಕ್ಲೋಸ್ ಫ್ರೆಂಡ್. ಬಟ್ ಏನ್ ಗೊತ್ತಾ, ಈಗ ಏನಿಲ್ಲ, ಈ ಆಲ್ಬಮ್ ಸಾಂಗ್ ಅಲ್ಲಿ ಮೇನ್ ಆಗಿ ಫೀಮೇಲ್ ವಾಯ್ಸ್ ಸ್ವಲ್ಪ ಮೇಲ್ ಬರೋದು. ನಿಮ್ಗೆ ನಂಬರ್ ಕೊಟ್ಟಿದ್ಯಾರು? ಯಾವ್ದು ನಂಬರ್? ಇವ್ರು ಕೊಟ್ಟಿದ್ದಾರೆ, ನಮ್ಮ ಸತೀಶ್ ಅವರೇ ಕೊಟ್ಟದ್ದು. ಸತೀಶ್ ಅಂದ್ರೆ ಯಾವ್ದ್ರಲ್ಲಿ ಇದ್ದಾರೆ ಹೇಳಿ? ಸತೀಶ್ ಅಂದ್ರೆ ಅವರು ಸತೀಶ್ ಡ್ರಮ್ಸ್ ಗೊತ್ತಾಯ್ತಾ? ಉಡುಪಿಯಲ್ಲಿ ಮೈನು ಗೊತ್ತಾಯ್ತಾ? ಅವ್ರು ಕೊಟ್ಟದ್ದು. ಸೊ ಹಾಗಾಗಿ ನಿಮ್ಮ ವಾಯ್ಸ್ ಎಲ್ಲ ಭಯಂಕರ. ಯಾವ್ದು ಯಾವ್ದು ಮಂಗ? ನಂಗ್ ಮಂಗ ಮಾಡಬೇಡ. ನಂಗೆ ಯಾವ ಸತೀಶ್ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಆಯ್ತಾ? ನಂಗ್ ಮಂಗ ಮಾಡಬೇಡ. ಅಯ್ಯ ನಮ್ ಕ್ಲಾಸ್ ಅಲ್ಲಿ ಒಬ್ರಿದ್ರಪ್ಪ ಡ್ರಮ್ ವೈಸ್ ಮಾಡೋರು, ಅವ್ರೇನ ನಂಗ್ ಮಂಗ ಮಾಡಬೇಡ ಸುಮ್ನೆ ಯಾರಂತ ಹೇಳಿ. ಅಯ್ಯೋ, ಈಗ ಯಾರಂತ? ಪವನ್ ಅಲ್ಲ? ಯಾರು? ಪವನ್. ನಿಂಗೆ ಹೇಗೆ ಗೊತ್ತಾಯ್ತು? ನಿನ್ ವಾಯ್ಸ್ ನಂಗೆ ಗೊತ್ತಾಗೋದಿಲ್ಲ ಅಷ್ಟು. ಯಾವಾಗ ಫೋನ್ ಮಾಡಿದ ಹೇಳಿ ಲಾಸ್ಟ್? ಅದಾದ್ರೂ ನೆನಪಿದ್ಯಾ? ಯಾವಾಗ್ಲೂ ನೀನ್ ಫೋನ್ ಮಾಡ್ಲ, ಕ್ಲಾಸ್ ಅಲ್ಲಿ ನಿನ್ ವಾಯ್ಸ್ ನನ್ ಕೇಳೋದಿಲ್ವಾ?
ಇವತ್ತೆಲ್ಲ ಆನ್ಸರ್ ಮಾಡ್ತಿದ್ದೀರಾ ನೀನು ಸುಮ್ಮನೆ ನಗ್ತಿದ್ಯಲ್ಲ. ಕಾಲ್ ಇದೆ ಆಯ್ತು ನಿಂಗೆ, ಕಾಲ್ ಇದೆ ಆಯ್ತು. ಅದೇ ನಾನು ಅನ್ಕೊಂಡೆ ಯಾರ ಸತೀಶ್ ಅಂತ ಆಕ್ಚುಲಿ ನಮ್ಗೆ ಗೊತ್ತ, ನಮ್ ಸರ್ ಒಬ್ರು ಇದ್ರು ಆಯ್ತಾ, ಅವ್ರಿಗೂ ನಂಗೆ ಗೊತ್ತ ಸಿಂಗರ್ ಅಂತ ಗೊತ್ತಾಯ್ತಾ. ನಂಗೆ ಸ್ವಲ್ಪ ಡೌಟ್ ಬಂತ, ಆಲ್ಬಮ್ ಸಾಂಗ್ ಅಂದ್ರೂ ನಾ ಆಲ್ಬಮ್ ಸಾಂಗಿಗೆ ಹೋಗಿದ್ದೆ ಆಯ್ತಾ, ಅದಕ್ಕೆ ಡೌಟ್ ಬಂತು, ಸ್ವಲ್ಪ ಕ್ವಶನ್ ಮಾರ್ಕ್. ಆಮೇಲೆ ಗೊತ್ತಾಯ್ತು ನಿಂದೆ ವಾಯ್ಸ್ ಅಂತ. ಯಾವ್ದೋ ಮಂಗ ನಾನೆಂತ ಗೊತ್ತಾ, ನಿಂಗೆ ಗೊತ್ತಾಗಲ್ಲ ಅಂತ ಏನೋ ಒಂದ್ ಸ್ವಲ್ಪ ಬೇರೆ ಫೂಲ್ ಮಾಡುದು ಅಂತ ಬಾರಿ ಯೋಚನೆ ಮಾಡಿದ್ದೆ, ಬಟ್ ಆಗ್ಲಿಲ್ಲ. ನಂಗೆ ಫೂಲ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ನಂಗೆ ಎಷ್ಟೇ ಚಾಲೆಂಜ್ ಬೇಕಾದ್ರೆ ಚಾಲೆಂಜ್ ನೆಕ್ಸ್ಟ್ ಟೈಮ್ ಅಲ್ಲಿ ಫೂಲ್ ಮಾಡ್ತೇನೆ ನಿಂಗೆ. ನೆಕ್ಸ್ಟ್ ಟೈಮ್ ನೀವು ಫೋನ್ ಮಾಡ್ತೀನಿ ನಂಗೆ ಗ್ಯಾರಂಟಿ 100%. 100% ನಾ ಫೋನ್ ಆಗೋದಿಲ್ಲ ಅಲ್ಲ. 100% ಓಕೆನಾ? ಇದೆಯಾ ಮಾತು? ನಾ ಫೋನ್ ಕಟ್ ಮಾಡಿಡ್ತೆ, ರಿಸೀವ್ ಮಾಡ್ತೇನೆ. ಅಯ್ಯೋ ಇದೇ ನಂಬರ್ ಅಲ್ಲಿ ನಾನು ಕಾಲ್ ಮಾಡ್ತೇನೆ, ನಿಂಗೆ ಯಾಕೆ ಗೊತ್ತು? ಇದೇ ನಂಬರ್ ಇಂದ ಕಾಲ್ ಮಾಡ್ತೇನೆ ಗೊತ್ತಿಲ್ಲ, ಬಟ್ ನಿನ್ನ ವಾಯ್ಸ್ ನೋಡಿ ನನಗೆ ಗೊತ್ತಾಯ್ತು ಅಷ್ಟೇ. ಇವತ್ತು ಕ್ಲಾಸ್ ಅಲ್ಲಿ ನಿನ್ ವಾಯ್ಸ್ ಕೇಳಿದೆ ನಾನು. ಅಲ್ಲ ಇವತ್ತೇನು ಇವನ ಹತ್ರ ತುಂಬಾ ಕ್ಲೋಸ್ ಇದ್ದೆ. ಯಾರಿಲ್ಲ ಬಿಡು, ನಿಂಗೆ ಸುಮ್ನೆ ಅದ್ರಲ್ಲಿ ಸಿಟ್ಟು ಬರುತ್ತೆ ನಿಂಗೆ. ಬೇಡ ಮತ್ತೆ ಅದೇ ವಿಷಯದಲ್ಲಿ ನೀನು ಇಡೀ ವರ್ಷ ತೆಗಿತಿ. ಬೇಡ ಬಿಡು ಬೇಡ. ಏನ್ ಗೊತ್ತಾ, ಬೇಡ ಬಿಡು ನಂಗೆ. ಇದು ಏನ್ ಗೊತ್ತಾ, ಚಹಾ ಕುಡ್ತೀಯಾ? ಚಹಾ ಕುಡ್ತೀಯ ಹೇಳು. ಎಂತ ನಿಂಗೆ ಐಸ್ ಕ್ರೀಮ್ ಬೇಕಾ? ಯಾರ ಜೊತೆ ಕ್ಲೋಸ್ ಇದ್ದೆ ನಾನು? ಇವತ್ತು ಬಿಡು, ಅದು ಬಿಡು. ಏನ್ ಗೊತ್ತಾ, ಅದು ಸಾಯ್ಲಿ ಮಾರ, ಅದು ಸಾಯ್ಲಿ, ಅದು ಬೇಡ ಬಿಡು, ಅದು ಬೇಡ ಬಿಡು, ಅದು ಬೇಡ. ಈಗ ನೀನ್ ಕಾಫಿ ಆಯ್ತು ಹೇಳು. ಇಲ್ವಾ? ಓಕೆ ಮತ್ತೇನ್ ವಿಶೇಷ? ನೀನ್ ಯಾವಾಗ ಅದು ಆಲ್ಬಮ್ ಸಾಂಗ್ ಒಬ್ರು ಕೇಳಿದ್ರಾ? ಇವ್ ನನ್ನ ಫ್ರೆಂಡ್ ರಾಹುಲ್ ಇದ್ದ. ರಾಹುಲಾ? ನನ್ ತಂಗಿ ಆಲ್ಬಮ್ ಸಾಂಗ್ ಮಾಡ್ತಿದ್ಲಾಯ್ತಾ, ಮಾಡಿದ್ಲು ಅಂತ ಲವ್ ಬೈಟ್ ಅಲ್ಲಿ ಸರ್ಚ್ ಮಾಡಾಯ್ತಾ. ಯಾವ್ದು ಅದ್ರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ನನ್ನ ಅಕ್ಕ, ಮತ್ತೆ ಸ್ಟೂಡೆಂಟ್ ಕ್ಯಾರೆಕ್ಟರ್ ನನ್ನ ತಂಗಿ, ಕಾಲೇಜ್ ಸ್ಟೂಡೆಂಟ್ ಆಗಿ ಹೆಬ್ರಿಲ್ ಆಗಿದೆ ಇಂಥದ್ದು. ಅವ್ರಿಬ್ರು ಮಾಡಿದ್ರು. ಅವ್ರಿಗೆ ಇನ್ನೊಂದು ಆಲ್ಬಮ್ ಸಾಂಗ್ ಬರ್ತಾ ಇತ್ತು ಈಗ. ಹೌದಾ? ಈಗ ನೆಕ್ಸ್ಟ್ ನಮ್ದೊಂದು ಆಲ್ಬಮ್ ಸಾಂಗ್ ಇತ್ತು ಮಾರೆ, ಇದು ರಾಹುಲ್ ನಾನ್ ಎಂತ ಗೊತ್ತಾ, ನಾನ್ ಲೇಟ್ ಆಗಿ ಹೋದೆ ಫಸ್ಟ್ ಅಲ್ಲಿ ಆಡಿಷನ್ ಆಗಿತ್ತಾಯ್ತಾ. ಆಮೇಲೆ ನಂಗೆ ಫಸ್ಟ್ ಗೊತ್ತಿರಲಿಲ್ಲ ಸಿಂಗಿಂಗ್ ಎಲ್ಲ ಬೇಕಂತ ಗೊತ್ತಿರಲಿಲ್ಲ. ನಾನ್ ಲೇಟ್ ಆಗಿ ಹೋದೆ, ಅವ್ರ ಪರಿಚಯ ಇತ್ತು ನಮ್ಗೆ, ಬಟ್ ಅಲ್ಲಿ ಆಲ್ರೆಡಿ ಆಡಿಷನ್ ಆಗಿತ್ತು ಅವ್ರದ್ದು. ಆಗ್ಲಿ, ಡೈರೆಕ್ಟರ್ ಸಾಂಗ್ ಹೇಳಿದ್ರು ಅದಕ್ಕೆ. ಸೊ ಅದಕ್ಕೆ ಏನ್ ಗೊತ್ತಾ, ಈಗ ನಾಳ್ದೊಂದು ಸ್ಪಂದನದಲ್ಲಿ ಆಡಿಷನ್ ಇದೆ, ಬರ್ತೀಯಾ? ಎಲ್ಲಿ? ನಾನ್ ತುಂಬಾ ಕಡೆ ಆಡಿಷನ್. ಸ್ಪಂದನ ಟಿವಿಗೆ ಆಡಿಷನ್ ಬಾ. ಎಲ್ಲಿ? ಸ್ಪಂದನ ಟಿವಿ ಚಿಟ್ಪಾಡಿ ಉಂಟಲ್ಲ, ಚಿಟ್ಪಾಡಿ. ಅಲ್ಲಿಗೆ ಬಂದು ಆಡಿಷನ್ ಕೊಡು ಆಯ್ತಾ? ಅಲ್ಲ ನಾನೆಂತ ಪ್ರಾಕ್ಟೀಸ್ ಮಾಡ್ರೆ ಮಾತ್ರ. ಅಲ್ಲ ನೀನ್ ಬಾ, ನಾನಿದ್ದೇನೆ. ಯಾವತ್ತು ಹೇಳು? ನೀನ್ ಬಾ, ನಾನಿದ್ದೇನೆ. ನಾನು 100% ಸಪೋರ್ಟ್ ಮಾಡ್ತೇನೆ ಆಯ್ತಾ? ನೀನ್ ಸ್ಟುಡಿಯೋ ಹತ್ರ ಬಾ, ನಾನು ಸಿಗ್ತೇನೆ. ಅದೇ ಯಾವತ್ತು? ನೀನು ಮೇ ಬಿ 3 days ಬಿಟ್ಟು ಬಾ. ಅದೇ ನನ್ಗೆ ಈಗ ಉಂಟು, ಸೆಪ್ಟೆಂಬರ್ ನಲ್ಲಿ ಉಂಟು ಪ್ರೋಗ್ರಾಮ್. ಆಯ್ತಾ? ನಮಸ್ತೆ ಶ್ರೀದೇವಿ ಅವರೇ. ಹಲೋ, ನಂಗೆ ಮಂಗ ಮಾಡೋದ್ ಬೇಡ, ಸುಮ್ಮನೆ. ಶ್ರೀದೇವಿ ಅವರೇ ನಮಸ್ತೆ, ಇದು ಕಾರ್ತಿಕ್ ಅಂತ. ನಂಗೆ ಮಂಗ ಮಾಡಬೇಡ, ಸುಮ್ಮನೆ ನೀನು. ನಂಗೆ ಮಂಗ ಮಾಡೋದ್ ಬೇಡ, ನಾನು ಫೋನ್ ಕಟ್ ಮಾಡಿದ್ದೆ, ಸುಮ್ಮನೆ ನೀನು. ಇದು ಸ್ಪಂದನ ಟಿವಿಯಿಂದ ಕಾಲ್ ಮಾಡ್ತಿದ್ದೇನೆ, ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ. ಇಲ್ಲ ಹಲೋ, ನಾ ಫೋನ್ ಕಟ್ ಮಾಡ್ತಾ ಇದ್ದೆ, ನಂಗೆ ಮಂಗ ಮಾಡ್ಬೇಡ. ಆಮೇಲೆ ನೀನು ಇದ್ದೇನೆ. ನಿಮ್ಮ ನಂಬರ್ ಕೊಟ್ಟಿರೋದು ಸುನಿಲ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಿರಿಕಿರಿ ಮಸ್ಕಿರಿ ಎಪಿಸೋಡ್. ಸೊ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತಾನೆ ಸ್ವಲ್ಪ ಆದರೂ ಕಿರಿಕಿರಿ ಮಾಡಲಿಕ್ಕೆ. ಸೊ ಪ್ರತಿ ಭಾನುವಾರ ತುಂಬ ಜನರಿಗೆ ನಾವು ಕಿರಿಕಿರಿ ಮಾಡ್ತಾ ಇರ್ತೇವೆ. ನೀವು ಕೂಡ ವಾಟ್ಸಪ್ ನಂಬರ್ಗೆ ಕಳಿಸಿ. ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ. ಸೊ ಕಾಲ್ ಬೇಡ, ಓನ್ಲಿ ಮೆಸೇಜ್. ಸೊ ನಾರ್ಮಲ್ ಮೆಸೇಜ್ ಕೂಡ ಆಗುತ್ತೆ, ಸೊ ವಾಟ್ಸಪ್ ಮೆಸೇಜ್ ಕೂಡ ಆಗುತ್ತೆ. ಸೊ ವಿತ್ ಡೀಟೇಲ್ಸ್ ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಸೆಂಡ್ ಮಾಡಿ. ಯಾಕಂದರೆ ವಿದೌಟ್ ಕಾನ್ಸೆಪ್ಟ್ ಏನು ಮಾಡಲಿಕ್ಕಾಗಲ್ಲ ನನ್ನ ಪ್ರಕಾರ. ಸೊ ನಿಮ್ಮ ಒಂದು ರೀಸೆಂಟ್ ಸಿಚುವೇಶನ್ಸ್ ಏನಾದರೂ ಇದ್ದರೆ ಅದನ್ನು ಕಳಿಸ್ಬೋದು. ಓಕೆ, ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.